ಓಂ ಶ್ರೀ ಗುರುಭ್ಯೋ ನಮಃ. ಸ್ನೇಹಿತರೆ, ಶನಿವಾರದ ದಿನದಂದು ಈ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮನೆಗೆ ತರಬೇಡಿ. ಶನಿವಾರದ ದಿನವನ್ನು ಶನಿಗ್ರಹ ಆಳುತ್ತದೆ ಮತ್ತು ಅಂದು ಶನಿಯ ದಿನವೆಂದು ಸಹ ಹೇಳಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಸ್ತುಗಳನ್ನು ಶನಿವಾರದಂದು ಮನೆಗೆ ತರುವುದು ಅಷ್ಟು ಒಳ್ಳೆಯದಲ್ಲ, ಶುಭವೂ ಅಲ್ಲ. ಆದ್ದರಿಂದ ಈ ವಸ್ತುಗಳನ್ನು ಮನೆಗೆ ತರಲೇಬಾರದು ಅಂತ ಹೇಳುತ್ತದೆ. ಅವು ಯಾವ ವಸ್ತುಗಳು ಎಂದರೆ, ಮೊದಲನೆಯದು ಬದನೆಕಾಯಿ. ಶನಿವಾರದಂದು ಬದನೆಕಾಯಿಯನ್ನು ಕೊಂಡುಕೊಂಡು ಮನೆಗೆ ತರಬಾರದು, ಹಾಗೆ ತಿನ್ನಲೂಬಾರದು. ಎರಡನೆಯದು ಕಾಳು ಮೆಣಸು. ಕಾಳು ಮೆಣಸನ್ನು ಸಹ ಶನಿವಾರದಂದು ಕೊಂಡುಕೊಳ್ಳಬಾರದು, ಹಾಗೆ ಮನೆಗೆ ತರಬಾರದು, ತಿನ್ನಲೂಬಾರದು. ಮೂರನೆಯದು ಉಪ್ಪು. ಉಪ್ಪನ್ನು ಕೂಡ ಶನಿವಾರದಂದು ಮನೆಗೆ ಕೊಂಡುಕೊಂಡರಬಾರದು. ಅಂದು ಉಪ್ಪು ಇಲ್ಲದ ಆಹಾರ ಸೇವನೆ ಮಾಡಿದರೆ ಒಳ್ಳೆಯದು. ಉಪ್ಪನ್ನು ಶನಿವಾರದ ದಿನ ಯಾವುದಾದರೂ ದೇವಸ್ಥಾನಕ್ಕೆ ದಾನ ಮಾಡಿದರೆ ಒಳ್ಳೆಯದು. ಕಬ್ಬಿಣ ಹಾಗೂ ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ಶನಿವಾರದ ದಿನ ಕೊಂಡುಕೊಳ್ಳಬಾರದು ಹಾಗೂ ಮನೆಗೆ ತರಲೇಬಾರದು. ಅದರಲ್ಲೂ ವಾಹನಗಳನ್ನು ಖರೀದಿ ಮಾಡಬೇಕೆಂದಿರುವವರು ಸಹ ಯಾವುದೇ ಕಾರಣಕ್ಕೂ ಶನಿವಾರದಂದು ತೆಗೆದುಕೊಳ್ಳಬೇಡಿ. ಅಪಘಾತವಾಗುವ ಸಂಭವ ಹೆಚ್ಚು ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಐದನೆಯದು ಬೇಳೆ. ಬೇಳೆಯೂ ಸಹ ಶನಿದೇವರಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಬೇಳೆಯನ್ನು ಶನಿವಾರ ಕೊಂಡುಕೊಳ್ಳಬಾರದು ಮತ್ತು ಬೇಳೆ ಬೇಯಿಸಿ ಮಾಡಿದ ಆಹಾರವನ್ನು ತಿನ್ನಬಾರದು. ಇದರ ಬದಲು ಬಡವರಿಗೆ ದಾನ ಮಾಡುವುದರಿಂದ ಸಾಕಷ್ಟು ಒಳ್ಳೆಯದಾಗುತ್ತದೆ. ಶನಿ ದೋಷಕ್ಕೆ ಈ ವಸ್ತುವನ್ನು ಇಳಿತೆಗೆದು ಬೆಂಕಿಗೆ ಹಾಕಿದರೆ ನಿಮ್ಮ ಕಷ್ಟಗಳು ದೂರವಾಗುವುದು. ಮನೆಗಳಲ್ಲಿ ಕೌಟುಂಬಿಕ ದೋಷ, ವೃತ್ತಿ ದೋಷ, ಏನೇ ಕಷ್ಟ ಬಂದರೂ ಕೂಡ ನಾವು ಇದಕ್ಕೆ ಕಾರಣ ಶನಿ ದೋಷ ಎಂದು ಹೇಳುತ್ತೇವೆ. ನಿಮ್ಮ ಜೀವನದಲ್ಲಿ ನೀವು ಮಾಡಿರುವ ಕರ್ಮಗಳ ಮೇಲೆ ಶನಿಯು ವಕ್ರ ಅಥವಾ ಕ್ರೂರ ದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಅದು ಶನಿ ದೋಷ ಎಂದು ಕರೆಯುತ್ತಾರೆ. ಆದ್ದರಿಂದಲೇ ನಿಮ್ಮ ಕುಟುಂಬ ಮತ್ತು ಜೀವನದಲ್ಲಿ ದೋಷ, ಮಕ್ಕಳ ದೋಷ, ದಾಂಪತ್ಯ ದೋಷ, ನಿತ್ಯ ಕುಟುಂಬ ದೋಷ, ಒಂದಾದ ಮೇಲೆ ಒಂದು ಸಮಸ್ಯೆಗಳು ಎದುರಾಗುತ್ತವೆ. ಇದಕ್ಕೆ ಪರಿಹಾರ ಪ್ರತಿ ಶನಿವಾರ ಅಥವಾ ಪುಷ್ಯ ನಕ್ಷತ್ರ ಏನಾದರೂ ಶನಿವಾರ ಅಥವಾ ಗುರುವಾರ ಬಂದಾಗ ಅಂತಹ ದಿನಗಳಲ್ಲಿ ತಪ್ಪದೆ ಎಡಗೈಯಲ್ಲಿ ಒಂದು ಹಿಡಿ ಸಾಸಿವೆಯನ್ನು ತೆಗೆದುಕೊಂಡು ಮುಖದಿಂದ ದೃಷ್ಟಿಯನ್ನು ತೆಗೆದು ಸಂಧ್ಯಾಕಾಲದಲ್ಲಿ ಬೆಂಕಿಯ ಕೆಂಡಕ್ಕೆ ಹಾಕುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.